ಹಲೋ ಹಲೋ 1 2 3 ಸರಿ ಇದಲ್ಲ. ಓಕೆ, ಹಾಯ್ ಗೈಸ್, ಇದು ಚೂರು ಸ್ಪೆಷಲ್ ಅನಿಸ್ತಾ ಇದೆಯಾ? ಯಾಕಂದ್ರೆ ಅವನು ಮೊದಲು ವಿಡಿಯೋ ಮಾಡ್ತಾ ಇದ್ನಲ್ಲ, ಅವನು ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ. ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿದ್ದೀನಿ ಇಲ್ಲಿ ರಜಕ್ಕೆ ಅಜ್ಜಿ ಮನೆಗೆ. ಅವನು ಅವನ ಅಜ್ಜಿ ಮನೆಗೆ ಹೋಗಿದ್ದಾನೆ. ಜಸ್ಟ್ ಇವತ್ತಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುಮನ್, ನಾನು 5th ಕ್ಲಾಸ್. ನಾನಿರೋದು ಬೆಂಗಳೂರಲ್ಲಿ. ಹೇಗಿದ್ದೀರಾ ಗೈಸ್? ಇವಾಗ ನಾನೊಂದು ಸಿಂಪಲ್ ಮತ್ತೆ ಚಿಕ್ಕ ವಿಷಯನ ಹೇಳಕ್ಕಂತ ಇದ್ದೀನಿ. ನೀವೆಲ್ಲರೂ ನೋಡಿರೋ ಟ್ರಕ್ಸ್ ಅಲ್ಲಿ ಇಲ್ಲ ಲಾರಿ ಇದೆಲ್ಲ ಇರ್ತದಲ್ಲ, ಆ ಥರ ವೆಹಿಕಲ್ ಅಲ್ಲಿ ಹಿಂದೆ ಹಾರನ್ ಓಕೆ ಪ್ಲೀಸ್ ಅಂತ ಇರ್ದಲ್ಲ. ಓಕೆ, ಕೆಲವೊಬ್ರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಓವರ್ಟೇಕ್ ಹಾರನ್ ಏನಂದ್ರೆ ಓವರ್ಟೇಕ್ ಮಾಡಕ್ಕೆ ಆಗಲ್ಲ, ಹಿಂದೆ ಇರೋರು ನೋಡ್ಕೊಳ್ಳಿ, ಸಡನ್ ಆಗಿ ಮಾಡಬೇಡಿ ಅಂತ ಅನ್ಕೊಂಡಿರೋ. ಓಕೆ ಮತ್ತೆ ಪ್ಲೀಸ್ ಅಂತ ಅನ್ಕೊಂಡಿರ್ತೀರ. ಆದ್ರೆ ಹಂಗಲ್ಲ. ಇಟ್ ವಾಸ್ ವರ್ಲ್ಡ್ ವಾರ್ ಸೆಕೆಂಡ್ ಟೈಮಲ್ಲಿ, ಅವಾಗ ಮಿಲಿಟರಿ ಟ್ಯಾಂಕ್ಸ್ ಇರ್ತೈತಲ್ಲ, ಅವಾಗ ಡೀಸೆಲ್ ಅಷ್ಟು ಜಾಸ್ತಿ ರೇಟಲ್ಲಿತ್ತು. ಅವರು ಆ ಕಡೆ ಈ ಕಡೆ ತೊಗೊಂಡು ಹೋಗೋಕ್ಕೆ ಈಸಿ ಆಗ್ತಿತ್ತು, ಆದರೆ ಜಾಸ್ತಿ ಕಾಸಿತ್ತಲ್ಲ. ಆ ಟೈಮಲ್ಲಿ ಕೆರೋಸಿನ್ ಅಂತ ಒಂದು ಆಯಿಲ್ ಇತ್ತು. ಆ ಆಯಿಲ್ ಏನಂದ್ರೆ ನೀವು ಮಣ್ಣಿಂದ ಮಾಡಿರೋ ಆಯಿಲ್ ಇಲ್ಲ ಫರ್ಟಿಲೈಸ್ ಆಗಿರೋ ಆಯಿಲ್ ಅಂತ ಹೇಳ್ಬೋದು. ಅದು ಡೀಸೆಲ್ಗಿಂತ 5 ಪಟ್ಟು ಜಾಸ್ತಿ ಎನರ್ಜಿ ಮಾಡ್ತಿತ್ತು. ಅವಾಗ ಟ್ಯಾಂಕ್ಸ್ ಇದು ಎಲ್ಲ ಇರ್ತಾಯ್ತಾ, ಅವಾಗ ಕೆಲವೊಂದು ನಾರ್ಮಲ್ ವೆಹಿಕಲ್ಸ್ ಹಿಂದೆ ಪ್ಲೇಸ್ ಇರ್ತೈತಲ್ಲ, ಆ ಕ್ಯಾನ್ ಇರ್ತದಲ್ಲ, ಆ ಕ್ಯಾನ್ ಹಿಂದೆ ಇಟ್ಕೊಂಡು ಮತ್ತೆ ಹೋಗ್ತಾ ಇದ್ರು. ಅವಾಗ ಕೆಲವು ಟೈಮು ಯಾವ್ದಂದ್ರೆ ಗಾಡಿ ಬಂದು ಗುದ್ರೆ ಅದಾದ್ಮೇಲೆ ಅದು ಬಿದ್ದಿ ಕಾರ್ ಬೆಂಕಿ ಎಲ್ಲ ಇದಾದ್ರೆ ದೊಡ್ಡ ಇದಾಗತ್ತಲ್ಲ, ಆವಾಗ ಆ ಟೈಮಲ್ಲಿ ಹಾರನ್ ಆನ್ ಅಲ್ಲ, ಅವಾಗ ಪ್ಲೀಸ್ ಸ್ಟೇ ಅವೇ ಆನ್ ಕ್ಯಾರೋಸಿನ್ ಅಂತ ಇತ್ತು. ಆನ್ ಕ್ಯಾರೋಸಿನ್ ಅಂತ. ಆನ್ ಕ್ಯಾರೋಸಿನ್ ಅಂದ್ರೆ ಹಿಂದೆ ಕ್ಯಾರೋಸಿನ್ ಇದೆ, ಯಾರು ಎಲ್ಲರೂ ಸ್ಮೂತ್ ಆಗಿ ಹೋಗಿ ಯಾರು ಓವರ್ಟೇಕ್ ಮಾಡಕ್ ಹೋಗುವಾಗ ಮಿಸ್ ಆಗಿ ಟಚ್ ಮಾಡಬೇಡಿ ಅಂತ ಇತ್ತು. ಅದೇ ಟ್ರೆಂಡಿನ ನಮ್ಮ ಇಂಡಿಯನ್ಸು ಹಾರನ್ ಓಕೆ ಪ್ಲೀಸ್ ಅಂತ ಮಾಡ್ಕೊಂಡಿದ್ದಾರೆ. ಈ ವಿಷಯ ಯಾರ್ಯಾರು ಗೊತ್ತಿತ್ತು, ಯಾರು ಗೊತ್ತಿಲ್ಲ ಅವ್ರು ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ನಿಮಗೆ ಚೂರು ನಾನು ಹೊಸ್ದಾಗಿ ಬಂದಿದ್ದೀನಲ್ಲ, ಚೆನ್ನಾಗಿಲ್ಲ ಅಂದ್ರೂ ಪ್ಲೀಸ್ 1-2-3 ಮಿಸ್ಟೇಕ್ನ ನಾನು ಇದು ಮಾಡ್ಕೊತೀನಿ. ನಿಮಗೆ ಈ ವಿಷಯ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.